ನಾವು ಕೊಡುವ ಮದ್ದಿನ ಮೇಲೆ ನಮಗೆ ಎಷ್ಟು ಹಿಡಿತಾ ಇದೆ, ಆದ ಕಾರಣ ಜನರ ವಿಶ್ವಾಸನೇ ಕೈಗುಣ. ಹೌದು, ಈಗ ನಾವು ಸಾಧಾರಣವಾಗಿ ಲೋಕಲ್ ಆಗಿ ಹೇಳೋದಾದರೆ ಕೈಗುಣ ಅಂತ ಹೇಳ್ತೇವೆ, ಕೈ ಪಲಿಪ್ ಅಂತ ಹೇಳ್ತೇವೆ. ಅದು ವಿಷಯ ಏನಂತ ಹೇಳಿದ್ರೆ, ನಾನು ತಿಳ್ಕೊಂಡದ್ದು ನಾವು ಕೊಡುವ ಮದ್ದಿನ ಮೇಲೆ ನಮಗೆ ಎಷ್ಟು ಹಿಡಿತಾ ಇದೆ ಅದೊಂದು. ಅಂದರೆ ನಾವು ನಮ್ಮ ವೈದ್ಯಕೀಯ ಒಂದು ನಾಲೆಜನ್ನು ಎಷ್ಟು ನಾವು ಅದು ನಿಖರವಾಗಿ ಅದನ್ನು ಯೂಸ್ ಮಾಡ್ತೇವೆ, ಅದು ಮತ್ತು ಆ ಜನರು ಆ ಮೇಲೆ ನಂಬಿಕೆ ಹೇಗೆ ಇಟ್ಕೊಂಡಿದ್ದಾರೆ, ಅದೇ ನಮಗೆ ಕೈಗುಣ ಆಗಿ ಕಾಣೋದು. ಯಾಕಂತ ಹೇಳಿದ್ರೆ ನಾವೀಗ ಕೊಡುವ ಮದ್ದು ತಗೊಳ್ಳುವವರು ಅಷ್ಟೇ ವಿಶ್ವಾಸದಲ್ಲಿ ಕಣ್ಣು ಮುಚ್ಚಿ ಅವರು ಡಾಕ್ಟ್ರು ಕೊಟ್ಟದ್ದು ನಮಗೆ ಅಮೃತ ಅಂತ ಹೇಳಿ ತಗೊಂಡ್ರೆ ಅದು ವಿಷ ಇದ್ದರೂ ಅಮೃತವಾಗಿ ಪರಿವರ್ತನೆ ಆಗ್ತದೆ. ಯಾಕಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಈಗ ರಿಸರ್ಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ವಿಶ್ವಾಸದಲ್ಲಿ ತಗೊಂಡು ಒಂದು ಗ್ಲಾಸ್ ನೀರು ಕುಡಿದ್ರೂ ಅದರಲ್ಲಿ ನಮಗೆ ಒಂದು ಪರಿಣಾಮ ಸಿಗುತ್ತೆ. ಆದ ಕಾರಣ ಜನರ ವಿಶ್ವಾಸನೇ ಕೈಗುಣ. ಅದು ಜನರು ವಿಶ್ವಾಸದಲ್ಲಿ ತಗೊಂಡ್ರೆ, ಡಾಕ್ಟ್ರು ವಿಶ್ವಾಸದಿಂದ ಕೊಟ್ಟರೆ ಅದೇ ಒಂದು ಒಳ್ಳೆಯ ಫಲಿತಾಂಶ ಕೊಡ್ತದೆ. ಆದ ಕಾರಣ ಕೈಗುಣ ಅಂತ ಹೇಳುವಂಥದ್ದು ಜನರ ವಿಶ್ವಾಸನೇ, ವೈದ್ಯರ ಒಂದು ಒಳ್ಳೆಯ ಭಾವನೆ ಜನರಿಗೆ ಕೊಡುವಂಥದ್ದು. ಹಾಗೆ